ಜನೌಷಧಿ ಅಂತ ಹೇಳಿದ ತಕ್ಷಣ ಇಲ್ಲಿ ನಾವು ಜನರಿಕ್ ಮೆಡಿಸಿನನ್ನು ನಾವು ಮಾರ್ತೇವೆ. ಆದ ಕಾರಣ ನಿಮಗೆ ಕಡಿಮೆ ಬೆಲೆಯಲ್ಲಿ ಮದ್ದು ಸಿಗುವಂತ ಆಗ್ತದೆ. ಉದಾಹರಣೆಗೆ ಜನರಿಕ್ ಅಂದರೆ ಏನು, ಜನರ ಮನಸ್ಸಿನಲ್ಲಿ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಉದಾಹರಣೆಗೆ ಈಗ ಇಂಗ್ಲೀಷ್ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್, ಆಮೇಲೆ ಹೋಮಿಯೋಪತಿ, ಈ ಥರ ಬೇರೆ ಬೇರೆ ಇದೆ. ಆದರೆ ಜನೌಷಧಿಯಲ್ಲಿ ಸಿಗೋದು ಜನರಿಕ್ ಮೆಡಿಸಿನ್. ಜನರಿಕ್ ಮೆಡಿಸಿನ್ ಅಂತ ಹೇಳಿದರೆ ಅದು ಇಂಗ್ಲೀಷ್ ಮೆಡಿಸಿನ್ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ಹಾಗಾದರೆ ಏನು, ಯಾಕೆ ಇದು ಜನರಿಕ್ ಅಂತ ಇದಕ್ಕೆ ಕರೀತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಸೊ ಜನರಿಕ್ ಅಂತ ಹೇಳಿದರೆ ಬ್ರ್ಯಾಂಡೆಡ್ ಅಲ್ಲದಂಥ ಮೆಡಿಸಿನ್ಗಳು ಅಂತ. ಅದಕ್ಕೆ ಈಗ ಉದಾಹರಣೆಗೆ ಡಾಕ್ಟರ್ 650 ಅಂತ ಬರೀತಾರೆ ಮಾತ್ರೆ, ಜ್ವರ ಬಂದಾಗ ಡೋಸ್ ಅಂತ ಬರೀತಾರೆ. ಈ ಡೋಸ್ ಅಂತ ಹೇಳೋದು ಯಾರು ಆ ಮೆಡಿಸಿನನ್ನು ಕಂಡುಹಿಡಿದವ ಇರ್ತಾನೆ, ಅವನು ಒಂದು ಸಂಸ್ಥೆಗೆ ಆ ಮೆಡಿಸಿನನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಇಷ್ಟು ವರ್ಷಕ್ಕೆ ಅದನ್ನು ಬಿಟ್ಟು ಕೊಟ್ಟಿರ್ತಾನೆ. ಉದಾಹರಣೆಗೆ 10 ವರ್ಷಕ್ಕೆ ಬೇರೆ ಯಾವುದೇ ಕಂಪನಿಗೆ ಆ ಫಾರ್ಮುಲಾವನ್ನು ಬಿಟ್ಟು ಕೊಟ್ಟಿರೋದಿಲ್ಲ. ಡಾಕ್ಟ್ರಿಗೆ ಗೊತ್ತಿರ್ತದೆ ಯಾವುದರೊಳಗೆ ಯಾವುದು ಉಂಟು ಅಂತೇಳಿ. ಸೊ ಈಗ ಈ ಮೋದಿಯವರ ಕಾನ್ಸೆಪ್ಟ್ ಅಂದರೆ ಅನಂತಕುಮಾರ್ ಅವರ ಕಾನ್ಸೆಪ್ಟ್ ಹೇಗಿತ್ತು ಅಂತ ಹೇಳಿದರೆ, ಅದನ್ನು ನಾವು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ತಲುಪಿಸಬೇಕು. ಸೊ ಅದನ್ನು ನಾವು ಆ್ಯಸ್ ಅ ಗೌರ್ಮೆಂಟ್ ನಾವು ಒಂದು ಕಂಪನಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಕೊಡುವ. ಸೊ ಅವರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ಉಂಟು, ಆ ಕಾಸ್ಟಿನಲ್ಲಿ ಸಾಮಾನ್ಯ ಜನಕ್ಕೆ ತಲುಪುವ ಹಾಗೆ ನಾವು ಮಾಡಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಈ ಜನರಿಕ್ ಮೆಡಿಸಿನನ್ನು ಸ್ಟಾರ್ಟ್ ಮಾಡಿದರು. ಸೊ ಡಾಕ್ಟ್ರು ಬರೆದಂಥ ಡೋಸ್ ಮತ್ತು ನಾವು ಕೊಡುವಂಥ ಪ್ಯಾರಾಸಿಟಮಲ್ ಆ್ಯಕ್ಚುಲಿ ಈಕ್ವಲ್, ಒಂದೇ. ಅದರಲ್ಲಿ ಯಾವುದೇ ಬದಲಾವಣೆ, ವ್ಯತ್ಯಾಸ, ಪವರ್ ಅಲ್ಲಿ ಅಲ್ಪ ಕಮ್ಮಿಗೆ ಅಂತ ಹೇಳುವ ವಿಷಯ ಬರುವುದಿಲ್ಲ. ಅದು ಅದೇ ಕಂಟೆಂಟ್, ಅದೇ ಏನು ಕ್ವಾಂಟಿಟಿಯಲ್ಲಿ ಇರ್ತದೆ. ಜನರಿಗೆ ಒಂದು ಮಾನಸಿಕವಾಗಿ ಒಂದು ಇರ್ತದೆ ಏನಂತ ಹೇಳಿದರೆ, ಅದು ಅಲ್ಲಿ ರೇಟ್ ಕಮ್ಮಿ ಆದ ಕಾರಣ ಪವರ್ ಕಮ್ಮಿ ಇರ್ಬೋದು ಅಂತ ಹೇಳುವ ಒಂದು ಸಂಶಯ ಇರ್ತದೆ. ಆ ಸಂಶಯ ಅವಶ್ಯಕತೆ ಇಲ್ಲ. ಇದು ಯಾಕೆ ಅಂತ ಹೇಳಿದರೆ ಕ್ವಾಲಿಟಿ ಚೆಕ್ ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತದೆ, ಒಂದು ಆಗಿರ್ತದೆ. ಅದೇ ರೀತಿ ನೋಡಿ, ಸ್ಯಾನಿಟರಿ ಪ್ಯಾಡ್ ನೀವು ನೋಡ್ಬೋದು, ಇಲ್ಲಿ ಎದುರುಗಡೆ ಉಂಟು. ಇದು ಮಹಿಳೆಯರಿಗೆ ನಾವು ಯಾವಾಗಲೂ ರೆಗ್ಯುಲರ್ ಯೂಸಿಗೆ ಬೇಕಾಗುವ ಐಟಮ್. 10 ರೂಪಾಯಿಗೆ 10 ಪ್ಯಾಡ್ ಕೊಡ್ತಾರೆ. ಅದೇ ನೀವು ಬೇರೆ ಬ್ರ್ಯಾಂಡ್ಗೆ ಹೋದಾಗ ಅಲ್ಲಿ 6 ಪೀಸಿಗೆ 45-50 ರೂಪಾಯಿ, ಈಗ 55 ರೂಪಾಯಿ ಕೂಡ ಆಗಿದೆ ಕೆಲವೊಂದು ಬ್ರ್ಯಾಂಡ್ಗೆ. ಸೊ ದಿನನಿತ್ಯದ ಉಪಯೋಗ ಆಗುವಂಥ ಪ್ರಾಡಕ್ಟ್ಗಳು. ಇದರಲ್ಲಿ ನೀವು ನೋಡಿದರೆ ನಮ್ಮ ಜನೌಷಧಿ ಡಿಪಾರ್ಟ್ಮೆಂಟ್ ಫ್ರೀಯಾಗಿ ಕೊಡ್ತಾ ಉಂಟು ಅಂತ ಹೇಳ್ಬೋದು ನಾವು. ಯಾಕೆಂತ ಹೇಳಿದರೆ ನಾವು ಪ್ರೊಡಕ್ಷನ್ ಯೂನಿಟ್ ಎಲ್ಲೋ ಆಗಿರ್ತದೆ, ಉತ್ತರ ಭಾರತದಲ್ಲಿ ಆಗಿರ್ತದೆ, ಅದನ್ನು ನಮ್ಮ ಮೈಸೂರಿಗೆ ಬರ್ತದೆ ಅಥವಾ ಬೆಂಗಳೂರಿನ ನಮ್ಮ ವ್ಯಾರ್ಹೌಸಿಗೆ ಬರ್ತದೆ, ಅಲ್ಲಿಂದ ಪುನಃ ಇಲ್ಲಿಗೆ ಬರಬೇಕು. ಸೊ ನಾವು ಮೈಸೂರಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ಬಾಕ್ಸಿಗೆ ಅವರು 500 ರೂಪಾಯಿ ಕೊರಿಯರ್ ಚಾರ್ಜ್ ಮಾಡ್ತಾರೆ. ಒಂದು ಬಾಕ್ಸಲ್ಲಿ 100 ಪ್ಯಾಡ್ಸ್ ಇರ್ತದೆ. 100 ಪ್ಯಾಡಿಗೆ 500 ರೂಪಾಯಿ ಕೊರಿಯರ್ ಚಾರ್ಜ್ ಆಯಿತು ಅಂದರೆ 5 ರೂಪಾಯಿ ಅಲ್ಲೇ ಬಿತ್ತು. ಪ್ಲಸ್ ನಾವು ಅದನ್ನು ಮಾರಾಟ ಮಾಡಬೇಕು, ನಮಗೂ ಏನಾದರೂ ಕೊಡಬೇಕು. ಅದ್ರಲ್ಲಿ ನಮಗೆ 1 ರೂಪಾಯಿ 2 ರೂಪಾಯಿ ಸಿಗ್ತದಂತಾದರೆ ಅದನ್ನು ಕೊಟ್ಟು ಆ ಜನೌಷಧಿ ಡಿಪಾರ್ಟ್ಮೆಂಟಿಗೆ ಇದರಲ್ಲಿ ಯಾವುದೇ ರೀತಿಯ ಆದಾಯ ಅಂತೂ ಇಲ್ಲವೇ ಇಲ್ಲ. ಸೊ ಇದನ್ನು ಸಾಮಾನ್ಯ ಜನ ಅರ್ಥ ಮಾಡಿಕೊಂಡು, ಇದು ಜನಗಳಿಗೆ ಬೇಕಾಗಿ ಮಾಡಿದಂಥ ಒಂದು ವ್ಯವಸ್ಥೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಜನರಿಗೆ ನಾನು ಆಗಲೇ ಹೇಳಿದೆ, ಇದರ ಬಗ್ಗೆ ಸ್ವಲ್ಪ ಏನು ಡೌಟ್ ಇನ್ನೂ ಸಹ ಉಳ್ಕೊಂಡಿದೆ. ನೀವು ನೋಡ್ಬೋದು, ನಮ್ಮ ಜನೌಷಧಿ ಕೇಂದ್ರಗಳಿಗೆ ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂದು ಪರ್ಚೇಸ್ ಮಾಡಿ ಹೋಗುವವರ ಸಂಖ್ಯೆ ಜಾಸ್ತಿ. ಬಡವರು, ಪಾಪದವರಿಗೆ ಇದರ ಬಗ್ಗೆ ಅವರಿಗೆ ಅರಿವಿನ ಕೊರತೆ ಇದೆ. ಅವರು ಅದು ಡೂಪ್ಲಿಕೇಟ್ಗೆ, ಅದು ಪವರ್ ಕಮ್ಮಿಗೆ ಅಂತ ಹೇಳುವಂಥದ್ದು ಇದೆ. ಸೊ ಇದನ್ನು ನಾನು ನಿಮ್ಮ ಮನಸ್ಸಿಗೆ ತಲುಪಬೇಕು ಅಂತ ಹೇಳುವ ದೃಷ್ಟಿಯಿಂದ 2 ಮಾತನ್ನು ಹೇಳಿದ್ದೇನೆ. ಸೊ ಇಷ್ಟು ಹೊತ್ತು ನೀವೆಲ್ಲ ನಮ್ಮೊಟ್ಟಿಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸೊ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.